जिंदाबाद 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 ನಾನು ಸೇರಿ ನಾನು ನಿಮಗೆ ಸ್ವಲ್ಪ 1+4 ಹೋಗಲಿ 2 4 5 ಕಾರ್ಯಕರ್ತರ ಸಮ್ಮುಖದಲ್ಲಿ ದೊಡ್ಡ ಸಂಖ್ಯೆಯ ಮೆರವಣಿಗೆ ಮೂಲಕ ಇವತ್ತು ನಾನು JDS ಪಕ್ಷದಿಂದ ನಾಮಪತ್ರ ಸಲ್ಲಿಕೆ ಇಲ್ಲಿ ಆಗಮಿಸಿದ್ದೇನೆ. ಮೊದಲಿಗೆ ಬಂದಂಥ ನನ್ನ ಕ್ಷೇತ್ರದ ಎಲ್ಲ ಜನತೆಗೆ ಅವರಿಗೆ ವಂದಿಸ್ತಾ ನನ್ನ JDS ಪಕ್ಷದ ನಾಯಕರುಗಳು ಇವತ್ತು ನನ್ನೊಟ್ಟಿಗೆ ನಾಮಪತ್ರ ಸಲ್ಲಿಕೆ ಒಳಗೆ ಬರ್ತಾ ಇದ್ದಾರೆ. ಅಜೀಜ್ ಮಲಾರ್ ಮತ್ತು ಐದರ್ ಪ್ರತಿಭಾಡಿಯವರು ಮತ್ತು ಮೋಹನ್ ದಾಸ್ ಶೆಟ್ಟಿಯವರು ಮತ್ತು ಭರತ್ ಶೆಟ್ಟಿಯವರು ಮತ್ತು ಆಶೀಶ್ ಸುವರ್ಣ ಅವರು ಮತ್ತು ಎಲ್ಲ ಪಕ್ಷದ ಕಾರ್ಯಕರ್ತರು ಬಂದಿದ್ದಾರೆ. ಇವತ್ತು ನಾನು ಯಾಕೆಂದರೆ ಮಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಅಭ್ಯರ್ಥಿ ಆಗಬೇಕಂತ ಪಕ್ಷಕ್ಕೆ ಸೇರಿದೆ. ಆದರೆ ಕೂಡ ಒಂದು ಚುನಾವಣೆ ಒಂದು ಚಾಲೆಂಜ್ ಆಗಿ ನನ್ನನ್ನು ಮಂಗಳೂರು ಕ್ಷೇತ್ರಕ್ಕೆ ಅಲ್ಲಿಯ ಶಾಸಕರು ನನ್ನನ್ನು ಕರೆದರು ಚಾಲೆಂಜ್ ಮಾಡಿಕೊಂಡು. ತಾಕತ್ತಿದ್ದರೆ ನನ್ನ ಮುಂದೆ ಬಂತು ನಿಲ್ಲಿ ಅಂತ ಹೇಳಿ ಒಂದು ಚಾಲೆಂಜ್ ಮಾಡಿದ. ಆ ಚಾಲೆಂಜಿಗೆ ನಾನು ತಕ್ಕ ಉತ್ತರ ಕೊಟ್ಟು ಅಲ್ಲಿಗೆ ನಾನು ನಮ್ಮ ಕಾರ್ಯಕರ್ತರ ಒಂದು ಇದರಿಂದ ನಾನು ಅಲ್ಲಿಗೆ ಹೋಗಿದ್ದೇನೆ. ಆದ್ದರಿಂದ ಇವತ್ತು ನನ್ನ ಪಕ್ಷದ ನನ್ನ ಕಾರ್ಯಕರ್ತರು ಇವತ್ತು ನನಗೆ ಏನು
ಠೇವಣಿ ಕಟ್ಟಲಿಕ್ಕೆ ಹಣ ಕೊಡ್ತೇನೆ ಅಂತ ಕಲೆಕ್ಷನ್ ಮಾಡಿ ಏನು ಸಚಿವರು ಹೇಳಿದರು ಇಟು ಖಾದರ್ ಅವರು, ಆ ಹಣವನ್ನು ಇವತ್ತು ನನ್ನ ಕಾರ್ಯಕರ್ತರು ಇವತ್ತು ಕಲೆಕ್ಷನ್ ಮಾಡಿ ನನಗೆ ಆ ಹಣವನ್ನು ಕೊಟ್ಟಿದ್ದಾರೆ. ಅವರಿಗೆ ಅಭಿನಂದಿಸ್ತಾನೆ. ಆದರೆ ಕೂಡ ಒಳ್ಳೆಯ ರೀತಿಯಲ್ಲಿ ಪಕ್ಷದ ಎಲ್ಲ ಕಾರ್ಯಕರ್ತರು ದುಡಿತಾರೆ ಹಗಲು ರಾತ್ರಿ ಅಂತ ನನಗೆ ಭರವಸೆ ಇದೆ. ಜನರು ಬದಲಾವಣೆ ಬಯಸಿದ್ದಾರೆ. ಖಂಡಿತವಾಗಿ ಜಯ ಕಲಿಸ್ತೇನೆ ನಾನು. ಖಾದರು ಯಾರಂತ ಗೊತ್ತಿಲ್ಲ, ಆದರೆ ಕೂಡ ಕೊನೆ ತನಕ ಟಿಕೆಟನ್ನು ಅಟ್ಟಾರಿಸಿದ್ದರು. ಆದರೆ ಪಕ್ಷ ಹೈಕಮಾಂಡ್ BM ಫಾರೂಕ್ ಅವರು ಮತ್ತು ಅದನ್ನು ಯಾವ ಥರದಿಂದ ಬಿಡಲಿಲ್ಲ, ತುಂಬ ಇದು ಮಾಡಿದರು. ಮೊಹಮ್ಮದ್ ಕುಂಜ್ ನಮ್ಮ ಜಿಲ್ಲಾಧ್ಯಕ್ಷರು ಕೂಡ ಅವರು ಇವತ್ತು ಬರಲಿಕ್ಕಾಗಿಲ್ಲ, ಪುತ್ತೂರಲ್ಲಿ ಏನೋ ಅವರು ಪ್ರಾಬ್ಲಮಲ್ಲಿದ್ದಾರೆ, ಅವರು ಇದು ಮಾಡ್ತಾರೆ. ಅವರು ಕೂಡ ತುಂಬ ಸಹಕಾರ ಮಾಡಿದ್ದಾರೆ. ಎಲ್ಲರೂ ಕೂಡ ನನ್ನ ಇಲ್ಲಿಯ ಸ್ಥಳೀಯ ನಮ್ಮ ಮುಖಂಡರುಗಳು ತುಂಬ ನನ್ನ ಮೇಲೆ ಪ್ರೀತಿ ಇಟ್ಟುಕೊಂಡು ಎಲ್ಲರೂ ಕೂಡ ಇದಕ್ಕೆ ನನಗೆ ಟಿಕೆಟ್ ಕೊಡಬೇಕು ಎಂಬ ಎಲ್ಲರೂ ಒದ್ದಾಡಿದ್ದಾರೆ. ಆದರೆ ಯಾರು ಕೂಡ ಒತ್ತಡ ಮಾಡಿದರೂ ಕೂಡ ಒಬ್ಬರು ನನ್ನನ್ನು ಚಾಲೆಂಜ್ ಮಾಡಿ ಕರೆದ ನಂತರ ಮತ್ತೆ ನನ್ನ ನಿಲ್ಲಬಾರದಂಥ ಬ್ಯಾಕ್ ಸೈಡಿಂದ ಕೆಲಸ ಮಾಡೋದು ಅದು ಎಷ್ಟು ಸರಿ ಅಂತ ಜನರು ಇವತ್ತು ಬುದ್ಧಿ ಕಲಿಸ್ತಾರೆ. ಅವರಿಗೆ ಖಂಡಿತ ಒಳ್ಳೆಯ ಪ್ರತಿಕ್ರಿಯೆ ಇದೆ. ಯಾಕೆಂದರೆ ನಾನು ಒಂದು 15-20 ದಿವಸದಿಂದ ಅಲ್ಲಿಯೇ ನಾನು ಹೊರಡ್ತಾ ಇದ್ದೇನೆ. ಯುವಕರು ಬಹಳ ಮುಷದಿಂದ ಬದಲಾವಣೆ ಬಯಸ್ತಾ ಇದ್ದಾರೆ. ಖಂಡಿತವಾಗಿ ಬದಲಾವಣೆ ಖಂಡಿತವಾಗಿದೆ. ಕ್ಷೇತ್ರದ JDS ಅಭ್ಯರ್ಥಿಯಾಗಿ ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದೇನೆ. ಉಳ್ಳಾಲ ರಾಣಿ ಹಬ್ಬಕ್ಕ ಅವರ ಇದಕ್ಕೆ ಮಾಲಾರ್ಪಣೆ ಮಾಡಿ ಅಲ್ಲಿಂದ ಕಾರ್ಯಕರ್ತರೊಟ್ಟಿಗೆ ನಾವು ಇಲ್ಲಿ ಆಗಮಿಸಿದ್ದೇನೆ. ಬಂದಂಥ ಪ್ರತಿಯೊಬ್ಬರಿಗೂ ಕೂಡ ಅಭಿನಂದಿಸ್ತಾ ಪಕ್ಷದ ನನ್ನೆಲ್ಲ ಕಾರ್ಯಕರ್ತರು ಹಾಗೂ ಪಕ್ಷದ ಇವತ್ತು ನಾನು ಮಂಗಳೂರು ವಿಧಾನಸಭೆಗೆ ಚುನಾವಣೆಗೆ ನಾಮಪತ್ರವನ್ನು JDS ಅಭ್ಯರ್ಥಿಗೆ ಸಲ್ಲಿಸಿದ್ದೇನೆ. ನನಗೆ ಚುನಾವಣೆ ನಿಲ್ಲಕ್ಕೆ ಅವಕಾಶ ಕೊಟ್ಟಂಥ ಪ್ರಮುಖರಾಗಿ ಕುಮಾರಸ್ವಾಮಿ ಮತ್ತು ದೇವೇಗೌಡರು ಮತ್ತು ನಮ್ಮ ಮಹಾಪ್ರಧಾನಿ ಫಾರೂಕ್ ಅವರು ಮತ್ತು ಜಿಲ್ಲಾ ಅಧ್ಯಕ್ಷರು ಆಗಿರುವಂಥ ಮೊಹಮ್ಮದ್ ಕುಂಜಿ ಮತ್ತು ಎಲ್ಲ ಪಕ್ಷದ ಸ್ಥಳೀಯ ನಮ್ಮ ಉಳ್ಳಾಲ ಕ್ಷೇತ್ರದ ಅಧ್ಯಕ್ಷರಾಗಿರೋ ಮೋಹನ್ ದಾಸ್ ಶೆಟ್ಟಿಯವರು ಮತ್ತು ಎಲ್ಲ ಪಕ್ಷದ ನಾಯಕರುಗಳು, ಯೂತ್ ನಾಯಕರುಗಳು ಮತ್ತು ಎಲ್ಲ ಮಹಿಳಾ ಸಂಘಟನೆಗಳು ಮತ್ತು ಕಾರ್ಪೊರೇಟರ್ಗಳು ಎಲ್ಲರೂ ಕೂಡ ನನಗೆ ಬೆಂಬಲಿಸಿದ್ದಾರೆ. ಆ ಮೂಲಕ ನಾನು ಇವತ್ತು ಉಳ್ಳಾಲದಿಂದ ಕಾರ್ಯಕರ್ತರ ಮೂಲಕ ಇಲ್ಲಿ ನಾಮಪತ್ರ ಸಲ್ಲಿಸಿದ್ದೇನೆ. ಇಲ್ಲಿಯ ವಾತಾವರಣ ತುಂಬ ಒಳ್ಳೆಯ ಉಂಟು. ಯಾಕೆಂದರೆ ಕಾರ್ಯಕರ್ತರು ಒಳ್ಳೆಯ ಉತ್ಸವದಿಂದ ನಾನು ಬದಲಾವಣೆ ಬಯಸಿದ್ದಾರೆ ಉಳ್ಳಾಲ ಕ್ಷೇತ್ರದಿಂದ. ಆದ್ದರಿಂದ ನಾನು ನಿಜವಾಗಿ ನಿಲ್ಲಬೇಕಾದ್ರೆ ನಾನು ಮಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಅಭ್ಯರ್ಥಿಯಾಗಿ ನಿಲ್ಲಬೇಕಂತಿದ್ದೆ. ಆದರೆ ಕೂಡ ಅಲ್ಲಿಯ ಶಾಸಕರು ಮತ್ತು ಸಚಿವರು ಒಂದು ಪತ್ರಿಕೆಯಲ್ಲಿ ನನ್ನನ್ನು ಒಂದು ಥರದ ಒಂದು ಚಾಲೆಂಜ್ ಮಾಡಿ ತಾಕತ್ತಿದ್ದರೆ ನನ್ನ ಮುಂದೆ ಬಂದು ನಿಲ್ಲಿ ಅಂತ ಹೇಳಿದ್ದಕ್ಕೆ ಅವರ ಚಾಲೆಂಜಿಗೆ ನಾನು ಅದನ್ನು ಸ್ವೀಕಾರ ಮಾಡಿ ಇವತ್ತು ನಾನು ಉಳ್ಳಾಲಕ್ಕೆ ನಾಮಪತ್ರ ಸಲ್ಲಿಸಿದ್ದೇನೆ. ಆದ್ದರಿಂದ ಇವತ್ತು ನನ್ನ ಕಾರ್ಯಕರ್ತ ಉಳ್ಳಾಲ ಕ್ಷೇತ್ರ ಪ್ರತಿಯೊಬ್ಬರು ಕೂಡ ಅವರು ಏನು ಕರೆದಿದ್ದಾರೆ ಅದೇ ತಕ್ಕ ನನ್ನ ಕಾರ್ಯಕರ್ತರು ಕೊಡ್ತಾರೆ ಅಂತ ನಾನು ನಿಮ್ಮ ಮೂಲಕ ಇಷ್ಟಪಡ್ತೀನಿ. ಸವಾಲು ಹಾಕಿದ್ರು, ಅವರಿಗೆ ಹಣ ಇಲ್ಲ, ನನ್ನ ಕಾರ್ಯಕರ್ತರಿಂದ ನಾಮಿನೇಷನ್ಗೆ ಹಣ ಸಂಗ್ರಹ ಮಾಡಿ ಕೊಡ್ತಾನೆ ಅಂತ ಹೇಳಿದರೆ, ಆದರೆ ಅದರ ಅವಶ್ಯಕತೆ ನನಗಿಲ್ಲ. ನನ್ನ JDS ಪಕ್ಷದ ಕಾರ್ಯಕರ್ತರು, ನಮ್ಮ ಅಭಿಮಾನಿಗಳು ಇವತ್ತೇ ತಮ್ಮ ಮುಂದೆ ಕೂಡ ಅವರು ಸಂಗ್ರಹ ಮಾಡಿದ್ದಾರೆ. ನಾವು ಕಲೆಕ್ಷನ್ ಮಾಡಿ ನನ್ನ ಕಾರ್ಯಕರ್ತರ ಹಣದಿಂದ ನಾನು ಇವತ್ತು ನಮ್ಮ ಉತ್ತರ ಸಲ್ಲಿಸಿದ್ದೇವೆ.